ಬಿಪಿಎಸ್ ಭಾರತೀಯ ಪರಿವರ್ತನಾ ಸಂಘದ ವತಿಯಿಂದ 8 ಜನ ಭೀಮ ಸೈನಿಕರು ಮಹಾರಾಷ್ಟ್ರದ ನಾಗಪುರದ ಪರಮ ಪೂಜ್ಯ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅಕ್ಟೋಬರ್ 14, 1956ರಲ್ಲಿ ಈ ನೆಲದ ಮೂಲ ಧಮ್ಮವಾದ ಬೌದ್ಧ ಧಮ್ಮವನ್ನು ತಮ್ಮ 5 ಲಕ್ಷಕ್ಕೂ ಹೆಚ್ಚಿನ ಅನುಯಾಯಿಗಳ ಜೊತೆ ಬೌದ್ಧ ಧಮ್ಮದ ದೀಕ್ಷೆಯನ್ನು ಪಡೆದಂತಹ ಐತಿಹಾಸಿಕ ದಿನದ ಹಾಗೂ ಸಾಮ್ರಾಟ್ ಅಶೋಕ ವಿಜಯದಶಮಿ ಅಂಗವಾಗಿ ದಿನಾಂಕ ಅಕ್ಟೋಬರ್ 3, 2022ರಿಂದ ಅಕ್ಟೋಬರ್ 5, 2022ರವರೆಗೆ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ತುಮಕೂರು ಜಿಲ್ಲೆ ಬಿಪಿಎಸ್ ಮುಖಂಡರಾದ ಎಚ್ ಕೆಂಚರಾಯ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬೌದ್ಧ ಧಮ್ಮವನ್ನು ಸ್ವೀಕರಿಸಿ ತನ್ನ ಅನುಯಾಯಿಗಳಿಗೆ ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳಿದ್ದಾರೆ. ಅವರ ಹಾದಿಯಲ್ಲಿ ಇಂದು ಬೌದ್ಧ ಧಮ್ಮದ ದೀಕ್ಷೆಯನ್ನು ಪಡೆದುಕೊಂಡು ಬಾಬಾ ಸಾಹೇಬರ ಮಾರ್ಗದಲ್ಲಿ ಸಾಗುತ್ತೇವೆ ಎಂದು ಹೇಳಿದರು. ದೀಕ್ಷಾ ಭೂಮಿ ಅಂಬೇಡ್ಕರ್ ಅವರು 1956 ಅಲ್ಲಿ ಬುದ್ಧ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ. ಅದ್ರ ಬಗ್ಗೆ ಒಂದೆರಡು ಮಾತು. ನಾವ್ ಯಾಕಂದ್ರೆ ನಾಗ್ಪುರದಲ್ಲಿ ಇದ್ರಿ ದೀಕ್ಷಾ ಭೂಮಿಯಲ್ಲಿ. ಎಲ್ರಿಗೂ ಜೈ ಭೀಮ್, ನಮೋ ಬುದ್ಧಾಯ. ನಮ್ಮ ಹೆಸರು ಕೆಂಚರೆ ಅಂತಂದು, ನಮ್ಮದು ಕರ್ನಾಟಕ, ನಮ್ಮದು ತುಮಕೂರು ಡಿಸ್ಟಿಕ್ಕು. ಈ ದಿನ ನಾವು ಮಹಾರಾಷ್ಟ್ರದ ನಾಗ್ಪುರ. ಈಗ ನಾವು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 1956 ಅಕ್ಟೋಬರ್ 14ನೇ ತಾರೀಕು 5 ಲಕ್ಷಕ್ಕೂ ಹೆಚ್ಚು ತನ್ನ ಅನುಯಾಯಿಗಳ ಜೊತೆ ಬೌದ್ಧ ಧಮ್ಮವನ್ನು ಈ ನೆಲದ ಭಾರತ ನೆಲದ ಮೂಲ ನೆಲದ ಧಮ್ಮವಾದಂತಹ ಬೌದ್ಧ ಧಮ್ಮವನ್ನು ಸ್ವೀಕಾರ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈ ದಿನ ದೇಶದ ವಿವಿಧ ರಾಜ್ಯಗಳಿಂದ ಹೊರದೇಶಗಳಿಂದನೂ ಈ ಒಂದು ದೀಕ್ಷಾ ಭೂಮಿಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ವಿಶೇಷವಾಗಿ ನಮ್ಮ ಪಾವಗಡ ತಾಲೂಕಿನ ಈಗ ನಮ್ಮ ಈ ಒಂದು ಸಂದರ್ಭದಲ್ಲಿ ನಮ್ಮ ಗುರುಗಳು ಹಾಗೂ ಮಾರ್ಗದರ್ಶಕರಾದಂತಹ ಎಚ್ ಶೇಷಾನಂದನ್ ವಕೀಲರಿದ್ದಾರೆ. ಅವರ ಸಮ್ಮುಖದಲ್ಲಿ ನಾವೆಲ್ಲರೂ ಈ ದಿನ ಇಲ್ಲಿ ಬಂದಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಕಲ ಮಾನವರಿಗೆಲ್ಲ ಪ್ರತಿ ಜೀವ ಸಂಕುಲಗಳಿಗೂ ಸಮಾನತೆ, ಎಲ್ರಿಗೂ ಒಂದೇ ರೀತಿಯಲ್ಲಿ ನಡ್ಕೊಳ್ಳುವಂತಹ ಬೌದ್ಧ ಧಮ್ಮನ ನಾವು ಮುಂದಿನ ದಿನದಲ್ಲಿ ಕಟ್ಟಿ ಬೆಳೆಸಿ ಅದನ್ನು ನಾವು ಬಾಬಾ ಸಾಹೇಬರ ಆದಿಯಲ್ಲಿ ನಾವು ಇನ್ನೂ 56 ವರ್ಷ ಆಯಿತು. ಅವರು 1956ರಲ್ಲೇ ಬೌದ್ಧ ಧಮ್ಮ ಸ್ವೀಕರಿಸಿದರು. ನಾವಿನ್ನೂ ಅಲ್ಲೇ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರ ಆದಿನಲ್ಲಿ ಯುವ ಪೀಳಿಗೆ, ಯುವ ಸಮುದಾಯಕ್ಕೆ ಎಚ್ಚರಿಸ್ಕೊಂಡು ನಾವು ಮುಂದೆ ನಡೀತೀವಿ ಅಂತ ಈ ದಿನ ನಮ್ಮ ತಮ್ಮಲ್ಲಿ ಕೇಳ್ಕೊಳ್ತಿದ್ವಿ. ಪಾವಗಡ ತಾಲೂಕಿನ ಬಾಬಾ ಸಾಹೇಬರ ಅನುಯಾಯಿಗಳಾದ ಸಾಮಾಜಿಕ ಹಿರಿಯ ಹೋರಾಟಗಾರರು ಹಾಗೂ ವಕೀಲರು ಆದ ವೈಎನ್ ಹೊಸಕೋಟೆಯ ಎಚ್ ಶೇಷಾನಂದ್, ಮುಖಂಡರು ಪಾವಗಡ ತಾಲೂಕು ಸಂಯೋಜಕರಾದ ಹರಿಹರಪುರ ಗ್ರಾಮದ ಎಚ್ ಡಿ ಈರಣ್ಣ ಹಾಗೂ ಪೋಷಕರಾದ ಹನುಮಂತರಾಯಪ್ಪ, ಜಿಲ್ಲಾ ಮುಖಂಡರಾದ ಶಿವಕುಮಾರ್, ನ್ಯಾಯದ ಗುಂಟೆ ಎಚ್ ಕೆಂಚರಾಯ, ಚಿಕ್ಕತಿಮ್ಮನಹಟ್ಟಿ, ರಾಮಪ್ಪ, ಪತ್ರಕರ್ತರು ಸಿಕೆಪುರ ಇವರು ಧಮ್ಮ ದೀಕ್ಷಾ ಪಡೆದುಕೊಂಡರು. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಬಿವಿಎಸ್ ಮುಖಂಡರಾದ ಮೋಹನ್ ಬಾಬುರವರು ಮತ್ತು ಹೆಬ್ಬಗೋಡಿಯ ರಘುರವರು ನಾಗಪುರಕ್ಕೆ ಹೋಗಿ ಬರಲು ರೈಲು ವ್ಯವಸ್ಥೆ ಮಾಡಿದರು. ಇವರಿಗೆ ಪಾವಗಡ ತಾಲೂಕಿನ ಬಿಪಿಎಸ್ ವತಿಯಿಂದ ಭೀಮಾ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಲೇಪಾಕ್ಷಿ ಅರಸೀಕೆರೆ, ನರಸಿಂಹಮೂರ್ತಿ ಕರಿರಾಮನಹಳ್ಳಿ ಸೀರಾ ತಾಲೂಕು, ಎಸ್ ಹೆಬ್ಬಗೋಡಿ ಬೆಂಗಳೂರು ಭಾಗವಹಿಸಿದ್ದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ ತಾಲೂಕು. ಇದೀರಾ ನೀವು ಇದೀರಾ ಹಾಗೆ ರೀ. एक मिनट. अभी जो बाबा साहब ने आप लोगों को जो 42 प्रतिज्ञा दी है कि बुद्धिस्ट बनने के बाद ईश्वर नहीं मानूंगा और उनकी पूजा नहीं करूंगा, मैं राम और कृष्ण को ईश्वर नहीं मानूंगा और उनकी पूजा नहीं करूंगा, मैं गौरी गणपति हिंदू धर्म के किसी